ಎಸ್, ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ನಾನಾ ಕಾರಣಗಳನ್ನು ಹೇಳಿಕೊಂಡು ದಿನನಿತ್ಯ ಮಂಗಳೂರು ಕಡೆಗೆ ತೆರಳಲು ಚೆಕ್ ಪೋಸ್ಟ್ನಲ್ಲಿ ಬಂದು ಕಿರಿಕ್ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ಪಡುಬಿದ್ರಿಯಿಂದ ಬರ್ತಾ ಇದೆ. ಇಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳು ಮೌನವನ್ನು ತಾಳಿದ್ದಾರೆ ಈ ನಿಟ್ಟಿನಲ್ಲಿ ಎನ್ನುವಂತಹ ಆರೋಪಗಳು ಕೂಡ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಅಂದರೆ ನಿರಂತರವಾಗಿ ದಿನನಿತ್ಯ ಆಗಮಿಸುವಂತಹ ಈ ಒಂದು ವ್ಯಕ್ತಿಯನ್ನ ಕರ್ತವ್ಯದಲ್ಲಿರುವಂತಹ ಪೊಲೀಸರು ವಿರೋಧಿಸ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬಂದಿರುವಂಥದ್ದು. ಜೊತೆಗೆ ವೈದ್ಯಕೀಯ ತಪಾಸಣೆಗೆ ಒಳಪಡಿಸೋದಕ್ಕೆ ಮುಂದಾದಾಗ ಅದಕ್ಕೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಚೆಕ್ ಪೋಸ್ಟ್ನಲ್ಲಿ ಮಾತಿನ ಚಕಮಕಿ ನಡೆದರೂ ಕೂಡ ಪೊಲೀಸ್ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ತುಟಿಪಿಟಿ ಅಂತ ಇಲ್ಲ ಎನ್ನುವಂತಹ ಒಂದು ಆರೋಪಗಳು ಕೂಡ ಈ ಒಂದು ವ್ಯಕ್ತಿಯ ವಿರುದ್ಧ ಇದೀಗ ಕೇಳಿ ಬರ್ತಾ ಇದೆ. ಯಾಕೆ ಸ್ವಾಮಿ ನಿಮಗೆ ಮನೇಲಿ ಏನಿಲ್ವಾ? ಈಗ ಪೊಲೀಸ್ ಕ್ವಾರ್ಟರ್ಸ್ ಪೊಲೀಸ್ ಕ್ಯಾಂಟೀನ್ಗೆ ಹೋಗಿ ತರಬೇಕು, ನಿಮ್ಗೆ ಏನು ಬೇರೆ ಇಲ್ವಾ? ಪಾಪದವರಿಗಾದ್ರೂ ಹೇಳಿ, ನಾವು ರೇಷನ್ ಎಸ್, ಹೆಚ್ಚಿನ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸುರೇಶ್ ಯರ್ಮಾಳ್. ಹಲೋ ಸುರೇಶ್. ನಮಸ್ತೆ ಗೌತಮ್. ಎಸ್, ಏನಿದು ಹೊಸ ಪ್ರಕರಣ ಅನ್ನುವಂಥದ್ದು? ಅಂದ್ರೆ ದಿನನಿತ್ಯ ಕಿರಿಕ್ ಆಗ್ತಾ ಇದೆ ಚೆಕ್ ಪೋಸ್ಟ್ ನಲ್ಲಿ ಅನ್ನುವಂತ ಮಾಹಿತಿಗಳು ಬರ್ತಾ ಇದೆ, ಏನಿದು ಅಂತ? ಯಾಕೆಂದ್ರೆ ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ದಿನದಲ್ಲಿ ಅಲ್ಲಿಯ ಒಂದು ಸಿಬ್ಬಂದಿಗಳು ಹೇಳುವಂತೆ ನಿರಂತರವಾಗಿ ಒಂದು ನಿವೃತ್ತ ಪೊಲೀಸ್ ಅಧಿಕಾರಿಯವರು ಮಂಗಳೂರು ಕಡೆಗೆ ಹೋಗುವುದಕ್ಕೆ ಇದೆ ಎಂಬುದಾಗಿ, ನಮಗೆ ರೈಟ್ಸ್ ಇದೆ, ನಮಗೆ ವ್ಯವಸ್ಥೆ ಇದೆ ಹೋಗುವುದಕ್ಕೆ, ನಮಗೆ ನನಗೆ ಅಲ್ಲಿ ನಮಗೆ ನಿವೃತ್ತರಿಗೆ ಬೇಕಾಗುವಂತ ಒಂದು ತಿಂಡಿ ಅದನ್ನು ತರುವಂತ ವ್ಯವಸ್ಥೆ ಇದೆ, ನಿರಂತರವಾಗಿ ಇಂಥ ಒಂದು ಮಾತುಗಳನ್ನು ಹೇಳಿ ಅಲ್ಲಿ ಇದು ಬರ್ತಾ ಇದ್ದಾರೆ. ಅದು ಕೂಡ ಒಂದು ದಿವಸ ಬರುವಾಗ ಅವರ ಸಂಬಂಧಿಯೊಬ್ಬರು, ಇಲ್ಲ ನಾವು ವಾಪಸ್ ಹೋಗುವ, ಇಂಥದ್ದೆಲ್ಲ ಸಮಸ್ಯೆ ಬೇಡ, ಇಲ್ಲಿ ಇದು ಮಾಡ್ತಿದ್ದಾರೆ, ಬೇಡ ನಮ್ಗೆ ಅಂಥದ್ದೆಲ್ಲ ಬಂದೋಬಸ್ತ್ ಇರುವಾಗ ನಾವು ಹೋಗುದು ಬೇಡ ಅಂತ ಹೇಳಿದ್ರು ಕೂಡ ಕೇಳೋದಿಲ್ಲ, ನನಗೆ ಅಧಿಕಾರ ಇದೆ ಹೋಗುದಕ್ಕೆ, ನಾನು ಹೋಗ್ಬೇಕಂತೇಳಿ ನಿರಂತರವಾಗಿ ದಿನನಿತ್ಯ ಹೋಗ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟಾದ್ರೂ ಕೂಡ ಯಾಕಂದ್ರೆ ಮೇಲಧಿಕಾರಿ, ಯಾಕಂದ್ರೆ ನಿವೃತ್ತರಾಗಿದ್ರು ಕೂಡ ನಮಗಿಂತ ಮೇಲಧಿಕಾರಿ ಎಂಬ ನಿಟ್ಟಿನಲ್ಲಿ ಅಲ್ಲಿ ಏನು ಪೊಲೀಸ್ ಕರ್ತವ್ಯದಲ್ಲ ಪೊಲೀಸರು ಯಾವುದೇ ರೀತಿಯಲ್ಲಿ ತುಟಿಪಿಟಿ ಕಾಣ್ತಾ ಇಲ್ಲ. ಕೇವಲ ಒಬ್ರು, ಯಾಕಂದ್ರೆ ನಾವು ಶೂನ್ಯದಿಂದ ನೋಡಿದಾಗ್ಲು, ಯಾಕಂದ್ರೆ ಪ್ರಥಮ ದಿನದಿಂದಲೂ ನೋಡಿದಾಗ್ಲೂ ಒಬ್ರು ಆರೋಗ್ಯ ಹೆಲ್ತ್ ಇನ್ಸ್ಪೆಕ್ಟರ್ ಒಬ್ರು ಇದ್ದಾರೆ. ಅವರಿಗೆ ನಿಜವಾಗಿ ಅಲ್ಲಿ ಮಂಗಳೂರು ಚೆಕ್ ಪೋಸ್ಟ್ ಏನಿದೆ ಅದರಲ್ಲಿ ಪರಿಪೂರ್ಣವಾಗಿ ಕರ್ತವ್ಯ ನಿರ್ವಹಿಸುವುದು ಅಂದ್ರೆ ನಾವು ನೋಡಿದ ಹಾಗೆ. ಯಾಕಂದ್ರೆ ಪ್ರತಿನಿತ್ಯ ಕೂಡ ಅವರ ಎಲ್ಲ ದಾಖಲೆಗಳು ನಿಜವಾಗಿ ಅವರಿಗೆ ದಾಖಲೆ ಪರಿಶೀಲಿಸುವಂತದ್ದು ಅಗತ್ಯ ಇಲ್ಲ. ಯಾಕಂದ್ರೆ ಪೊಲೀಸ್ ಅಧಿಕಾರಿಗಳು ಮಾಡ್ಬೇಕು. ಆದ್ರೆ ಪೊಲೀಸ್ ಅಧಿಕಾರಿಗಳು ಕೇವಲ ಮೊಬೈಲ್ ವೀಕ್ಷಣೆಯಲ್ಲಿದ್ದಾರೆ ವಿನಃ ಮತ್ತೆ ಎಲ್ಲಾ ನೋಡಿಕೊಳ್ಳುವಂಥದ್ದು, ಹೇಗೆ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಅಲ್ಲಿ ವಾಹನಗಳನ್ನು ಬಿಡುವಂಥದ್ದು, ಅವರ ಬಗ್ಗೆ ಅಲ್ಲಿ ಅವರಿಗೆ ಮನದಟ್ಟು ಮಾಡುವಂಥದ್ದು ಎಲ್ಲ ಮಾಡುತ್ತಿರುವವರಲ್ಲಿ ಹೆಲ್ತ್ ಇನ್ಸ್ಪೆಕ್ಟರ್ ಅಲ್ಲಿ. ಆದ್ರೆ ಇಲ್ಲಿ ಇವತ್ತು ಕೂಡ ಯಾಕೆಂದ್ರೆ ಅವರು ಏನು ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ರು ಅಲ್ಲಿ ಬಹಳಷ್ಟು ಚರ್ಚೆ ಮಾಡಿದ್ರು. ಇಲ್ಲ, ಇವರು ಕೂಡ ಹೆಲ್ತ್ ಇನ್ಸ್ಪೆಕ್ಟರ್ ಹೇಳಿದ್ರು, ಯಾಕೆ ನೀವು ಇದು ರಿಸ್ಕ್ ತಗೊಳ್ಬೇಕು, ನಾಳೆ ಏನಾದ್ರೂ ಸಮಸ್ಯೆ ಆದ್ರೆ ಯಾಕೆ ನಿಮ್ಗೆ ಪ್ರತಿದಿನ ಯಾಕೆ ಹೋಗ್ಬೇಕು ನೀವು ಅಂತ. ಇಲ್ಲ, ನನಗೆ ಹೋಗುದಕ್ಕಿದೆ, ನನಗೆ ಅಧಿಕಾರ ಇದೆ, ನಾನು ನಿವೃತ್ತರಾಗಿದ್ರು ಕೂಡ ನಮಗೆ ಅದು ನಿವೃತ್ತಿಯಲ್ಲಿ ಬರುವಂತದ್ದು ಕೆಲವು ವ್ಯವಸ್ಥೆಗಳಿದೆ, ಅದಕ್ಕೆ ಹೋಗ್ಬೇಕು ನಾನು ಹಾಗೆ ಹೀಗೆ ಅಂತೇಳಿ ಅಲ್ಲಿ ದರ್ಪದಲ್ಲಿ ಅಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹೇಳ್ಬೇಕಿತ್ತು. ಅವರು ಯಾವುದೇ ರೀತಿಯಲ್ಲಿ ಮಾತಾಡೋದ್ರಿಂದ ಅವ್ರು ಮತ್ತೆ ಹೋಗ್ತಾ ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನಂದ್ರೆ ಎಲ್ಲವೂ ಕೂಡ ಇಲ್ಲಿ ಆಗುವಂತದ್ದು ಕೇವಲ ಇಲ್ಲಿ ಸೂಟ್ ಬೂಟ್ ಹಾಕೊಂಡು ಬಂದವರಿಗೆ ಯಾವುದೇ ದಾಖಲೆಗಳು ಬೇಕಾಗಿಲ್ಲ. ಯಾಕಂದ್ರೆ ಅವರಿಗೆ ಇಷ್ಟ ಬಂದಾಗಿ ಹೋಗ್ತಾರೆ, ಯಾಕಂದ್ರೆ ಅವರು ಒಂದು ವೇಳೆ ಇಲ್ಲಿ ಏನು ಚೆಕ್ ಪೋಸ್ಟ್ ಅಲ್ಲಿ ಬಿಡಲಿಲ್ಲ ಅಂದ್ರೆ ಇಲ್ಲಿ ಅವರು ಯಾರಿಂದಾದ್ರೂ ಮೇಲಧಿಕಾರಿಗಳಿಂದ ಫೋನ್ ಮಾಡಿಸ್ತಾರೆ, ಅವರ ಇಂಪ್ಲಾಯನ್ಸ್ ನಿಂದ ಹೋಗ್ತಾರೆ. ಕೇವಲ ಅಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಬರ್ಡನ್ ಆಗುವಂತದ್ದು ಕೇವಲ ಯಾಕಂದ್ರೆ ಯಾವುದೇ ಇಂಪ್ಲಾಯನ್ಸ್ ಇಲ್ಲದೆ ಯಾವುದೇ ಒತ್ತಡ ಇಲ್ಲದ ಮಂದಿ ಮಾತ್ರ ಅಲ್ಲಿ ವಾಪಸ್ ಹೋಗುವಂತದ್ದು ಕಾಣಬೇಕು. ಯಾಕಂದ್ರೆ ಇಲ್ಲಿ ಇದನ್ನ ಗಮನಿಸುವಾಗ ಈ ಒಂದು ಏನು ಚೆಕ್ ಪೋಸ್ಟ್ ಏನಿದೆ ಅದು ಎಷ್ಟು ಸೂಕ್ತ, ಅದು ಎಷ್ಟು ಅದರಲ್ಲಿ ಭದ್ರತೆ ಇದೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬೇಕು. ಯಾಕಂದ್ರೆ ಮಂಗಳೂರು ಈಗಲೇ ರೆಡ್ ಝೋನ್ ಅಲ್ಲಿದೆ, ಇದು ಈಗ ಇಲ್ಲಿ ಆರೆಂಜ್ ಝೋನ್ ಉಡುಪಿ ಜಿಲ್ಲೆ. ಆದ್ರೆ ಅಲ್ಲಿಂದ ಈಚೆ ಬರುವುದಾಗ ಯಾವುದೇ ರೀತಿಯಲ್ಲಿ ಇಲ್ಲಿ ಬಂದೋಬಸ್ತ್ ಇಲ್ಲ. ಯಾಕಂದ್ರೆ ನೋಡಿ, ಅದು ಪಾಪದವರಿಗೆ ಮಾತ್ರ ಬಂದೋಬಸ್ತ್. ಅದರಲ್ಲಿ ಕೂಡ ಇಲ್ಲಿ ಮಂಗಳೂರು ಚೆಕ್ ಪೋಸ್ಟ್ ಅಲ್ಲಿ ಮಂಗಳೂರಿಗೆ ಹೋಗುವವರನ್ನು ಬಿಡದಿದ್ರೆ ಅಲ್ಲಿ ನೇರವಾಗಿ ಅವರು ರಾಂಗ್ ಸೈಡ್ ಇಂದ ಅಲ್ಲಿ ಪಡುಬಿದ್ರಿ ಪೊಲೀಸರೇನು ಕಾರ್ಯಾಚರಿಸ್ತಾ ಇದ್ದಾರೆ ಉಡುಪಿಗೆ ಬರುವಂತದ್ದು, ಅಲ್ಲಿಂದ ನೇರವಾಗಿ ಬಿಟ್ಟಂತ ಪ್ರಕರಣಗಳು ಕೂಡ ಇವತ್ತು ಕೂಡ ನಡೆಯುತ್ತೆ. ಯಾಕಂದ್ರೆ ಒಂದು ಕಾರನ್ನು ಮಂಗಳೂರು ಕಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದ್ದಕ್ಕೆ ಅವರು ಉಡುಪಿ ಕಡೆಯಿಂದ ರಾಂಗ್ ಸೈಡ್ ಇಂದ ಕಳಿಸಿಕೊಟ್ರು. ಅಂಥದ್ದೆಲ್ಲ ಇಲ್ಲಿ ನಡೆಯುವ ನೋಡುವಾಗ ಇದು ಚೆಕ್ ಪೋಸ್ಟ್ ಕೇವಲ ನಾಮಕಾವಸ್ಥೆಗೆ ಮಾತ್ರ. ಪೊಲೀಸರ ಸಂಬಂಧಿಗಳು ಬರ್ಬೋದು, ಅವರ ಫ್ರೆಂಡ್ಸ್ಗಳು ಬಂದಿರ್ಬೋದು, ಅವರನ್ನು ನೇರವಾಗಿ ಬಿಡುವಂತ ಕೆಲಸ ಇಲ್ಲಿ ಆಗ್ತಾ ಇದೆ. ಯಾಕಂದ್ರೆ ನಾವು 1 ಗಂಟೆ ಅಲ್ಲಿ ನಿಂತು ಕೂಡಲೇ ಅಲ್ಲಿ ಎಲ್ಲ ಇಲ್ಲಿ ಇದರ ಕೊಳಕುಗಳಿಗೆಲ್ಲ ಗೊತ್ತಾಗ್ತದೆ, ಬಹಳಷ್ಟು ಬೇಸರ ಆಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಸಾರ್ವಜನಿಕರು ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಕೇವಲ ಇದು ಹಾಗಾದ್ರೆ ಕೇವಲ ಪಾಪದವರಿಗೆ ಮಾತ್ರವಾ, ಸಿರಿವಂತರಿಗೆ ಇಂಪ್ಲಾಯನ್ಸ್ ಇದ್ದವರಿಗೆ ಮಾತ್ರ ಈ ಚೆಕ್ ಪೋಸ್ಟ್ ಅಲ್ಲಿ ಬೇಕಾಬಿಟ್ಟು ಓಡಾಡ್ಬೋದು, ಯಾವುದೇ ಅವರಿಗೆ ದಾಖಲೆಗಳು ಇಂಥದ್ದೆಲ್ಲ ನಿರಂತರವಾಗಿ ನಡೀತದೆ ಗೌತಮ್ ಇಲ್ಲಿ. ಎಸ್ ಸರ್, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.
ನಿವೃತ್ತ ಪೊಲೀಸ್ ಅಧಿಕಾರಿಯೊಬ್ಬರು ಇಲ್ಲಿ ದಿನನಿತ್ಯ ಕಿರಿಕ್ ಮಾಡ್ತಾ ಇದ್ದಾರೆ, ಅನಗತ್ಯವಾಗಿ ಓಡಾಟ ಮಾಡೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇವರಿಗೆ ತಡೆಯುವಂತಹ ಪ್ರಯತ್ನಗಳಲ್ಲಿ ಆಗ್ತಾ ಇಲ್ಲ. ಅದರ ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಮಾಡಿಸಿಕೊಳ್ಳಿ ಅನ್ನುವಂತಹ ಒಂದು ಸಲಹೆಗಳನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾರೆ ಎನ್ನುವಂತಹ ಮಾಹಿತಿಗಳು ಇದೀಗ ಬರ್ತಾ ಇರುವಂಥದ್ದು. ಆದರೆ ಪೊಲೀಸರು ಈ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಸುಮ್ಮನೆ ಕುಳಿತುಕೊಂಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಕೂಡ ಈ ಒಂದು ಚೆಕ್ ಪೋಸ್ಟ್ನ ಬಗ್ಗೆ ಕೇಳಿ ಬರ್ತಾ ಇದೆ. ರಿಟೈರ್ಡ್ ಆಗಿ ಪಕ್ಕದ ಅಕ್ಕಲಿಗೆಲ್ಲ ಉಂಟು ಎಂಕ್ಲ ಗೊತ್ತುಂಟು. ನಾನು ಅನ್ಎಜುಕೇಟೆಡ್ ಅತ್ತು ಪಕ್ಕದ ಈ ಪರಿಸ್ಥಿತಿ ಪೊಲೀಸ್ ಕ್ಯಾಂಟೀನ್ ಪುರ ತಿರುಗಾರ ಉಂಟಾ ಏನಾರ ಪಂಚಾಯತ್ ಎಸ್ ಪಿ ಪಂಚಾಯತ್ ಇದೆ ಈಗ ಎಸ್ ಪಿ ಪಂಚಾಯತ್ ಓಲೆ ಇರೋ ಪಂಚಾಯತ್ ಎಸ್ ಪಿ ಇದೆ ಈಗ